ಗಂಭೀರವಾಗಿರತಕ್ಕಂಥ ಹಲ್ಲೆ ನಡೆದಿದೆ ಅನ್ನೋದರ ಬಗ್ಗೆ ಯಾರಿಗೂ ಕೂಡ ಸ್ಪಷ್ಟವಾಗಿರತಕ್ಕಂಥ ಮಾಹಿತಿ ಇಲ್ಲ. ಚುನಾವಣೆಯ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಇಡೀ ಹಿಂದೂ ಸಮಾಜವನ್ನು ಶಕ್ತಿ ತುಂಬತಕ್ಕಂಥ ವ್ಯವಸ್ಥೆಗೋಸ್ಕರ ಹಿಂದೂ ಜಾಗರಣ ವೇದಿಕೆಯ ಪದಾಧಿಕಾರಿಯಾಗಿ ಕೆಲಸ ಮಾಡಿರತಕ್ಕಂಥ ಕಾರ್ಯಕರ್ತರ ಮೇಲೆ ಈ ರೀತಿಯ ಹಲ್ಲೆ ಮಾಡಿ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಮಾಡಿರುವಂಥದ್ದು ಅತ್ಯಂತ ದುಃಖ ಈ ಕ್ಷೇತ್ರದ ಜನರಿಗೆ ತಂದಿದೆ. ಸರ್ಕಾರ ಬದಲಾದಂತಹ ಸಂದರ್ಭದಲ್ಲಿ ಈ ರೀತಿಯ ನಡವಳಿಕೆಗಳು ಪೊಲೀಸ್ ಇಲಾಖೆಯಿಂದ ಬಂದರೆ ಜನಸ್ನೇಹಿ ಪೊಲೀಸ್ ಇಲಾಖೆ ಇರಬೇಕು, ಜನರ ಮತ್ತು ಪೊಲೀಸರ ನಡುವೆ ಒಳ್ಳೆಯ ಬಾಂಧವ್ಯ ಇರಬೇಕು ಅಂತಕ್ಕಂಥ ಸರ್ಕಾರದ ಆಶಯಗಳಿಗೆ ವಿರುದ್ಧವಾಗಿ ಯಾರು ಒತ್ತಡ ತಂದಿದ್ದಾರೆ, ಯಾರು ಈ ರೀತಿ ಪ್ರಚೋದನೆ ನೀಡಿದ್ದಾರೆ ಅನ್ನುವಂಥದ್ದು ನಮ್ಗೆ ಗೊತ್ತಿಲ್ಲ. ಕಾರ್ಯಕರ್ತರನ್ನು ಈ ರೀತಿಯ ಕೃತ್ಯವನ್ನು ಮಾಡಿ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಡಿಯಲ್ಲಿ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಕೆಲಸ ಕಾರ್ಯವನ್ನು ಯಾರು DYSP ಸಾಹೇಬರು, ಸಂಪ್ಯದ SI ಮತ್ತು ಸಿಬ್ಬಂದಿಗಳು ಯಾರು ಮಾಡಿದ್ದಾರೆ ಅವರನ್ನು ತಕ್ಷಣ ಅಮಾನತುಗೊಳಿಸಬೇಕು ಅಂತಕ್ಕಂಥ ಆಗ್ರಹ ಇವತ್ತು ಹಿಂದೂ ಸಮಾಜದ್ದಿದೆ. ಇನ್ನು ಅದನ್ನು ಸಮರ್ಥನೆ ಮಾಡತಕ್ಕಂಥ ಇದೇ ರೀತಿಯ ಚಾಳಿ ಮುಂದುವರಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರೆ ನಾವು ಈಗಾಗಲೇ ಈ ಘಟನೆಯ ಬಗ್ಗೆ SP ಸಾಹೇಬರ ಜೊತೆಗೆ ಮಾತುಕತೆಯನ್ನು ಮಾಡಿದ್ದೇವೆ. ಹರೀಶ್ ಪೂಂಜಾರ್ ಅವರ ಜೊತೆಗೂ ಕೂಡ ನಾವು ಮಾತುಕತೆಯನ್ನು ಮಾಡಿದ್ದೇವೆ. ಅವರು ಕೂಡ ಈಗಾಗಲೇ ಯಾರು ಗಾಯಾಳುಗಳಿದ್ದಾರೆ ಅವರನ್ನು ನೋಡಿ ಇಲಾಖೆಯನ್ನು ಸಂಪರ್ಕಿಸ್ತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಯಾವತ್ತೂ ಕೂಡ ಪುತ್ತೂರಿನ ಈ ಪವಿತ್ರವಾಗಿರ್ತಕ್ಕಂಥ ಮಣ್ಣಿನಲ್ಲಿ ಯಾವುದೇ ಕಾರ್ಯಕರ್ತನಿಗೂ ಕೂಡ ಹಲ್ಲೆ ಮಾಡತಕ್ಕಂಥ ಮತ್ತು ಇಂತಹ ಪೈಶಾಚಿಕ ಕೃತ್ಯವನ್ನು ಮಾಡತಕ್ಕಂಥ ಯಾರು ಇಲಾಖಾ ಅಧಿಕಾರಿಗಳಿದ್ದಾರೋ ಅವರಿಗೆ ಈ ಪುಣ್ಯ ಭೂಮಿಯಲ್ಲಿ ಯಾವತ್ತೂ ಕೂಡ ನಾವು ಸೇವೆ ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಡುವುದಿಲ್ಲ. ಈ ಘಟನೆಗೆ ಯಾರು ಕಾರಣರಾಗಿದ್ದಾರೆ, ಈ ರೀತಿಯ ಕೃತ್ಯವನ್ನು ಇಲಾಖೆಯ ಅಧಿಕಾರಿಗಳು ಯಾರು ಮಾಡಿದ್ದಾರೆ, ನಾಳೆ ಬೆಳಿಗ್ಗೆ SP ಅವರು ಇದಕ್ಕೆ ವಿಚಾರಣೆಗೋಸ್ಕರ ಬರ್ತೇನೆ ಅನ್ನತಕ್ಕಂಥ ಮಾತನ್ನು ಹೇಳಿದ್ದಾರೆ. ತಕ್ಷಣ ನಾಳೆ ಸಂಜೆಯ ಒಳಗೆ ಅವರನ್ನು ಅಮಾನತುಗೊಳಿಸಿ ನ್ಯಾಯವನ್ನು ಒದಗಿಸಬೇಕು. ಮತ್ತು ಈಗಾಗಲೇ ಅವರ ಮೇಲೆ ಕೇಸು ದಾಖಲು ಮಾಡಬೇಕು ಅನ್ನತಕ್ಕಂಥ ಆಗ್ರಹದ ಜೊತೆಗೆ ಇವತ್ತು ಹಾಸ್ಪಿಟಲಿಂದ ಇಂಟಿಮೇಷನ್ ಕೂಡ ಇಲಾಖೆಗೆ ಕಳಿಸಿದ್ದೇವೆ. ಅವರ ಮೇಲೆ ಕೇಸು ದಾಖಲಾಗಬೇಕು ಮತ್ತು ಮಾನವ ಹಕ್ಕು ಆಯೋಗಕ್ಕೂ ಕೂಡ ಈ ರೀತಿಯ ಇವರ ದುರ್ನಡತೆಯ ವಿರುದ್ಧ ಮಾನವ ಆಯೋಗಕ್ಕೂ ಕೂಡ ನಾವು ದೂರನ್ನು ದಾಖಲಿಸಲಿಕ್ಕಿದ್ದೇವೆ. ಮುಂದಿನ ದಿವಸದಲ್ಲಿ ಕ್ಷೇತ್ರದಲ್ಲಿ ಇಂತಹ ಘಟನೆಗಳು ಆಗಬಾರದು. ಇವತ್ತು ಸರ್ಕಾರ ಬದಲಾದಂಥ ನಂತರದ ದಿವಸಗಳಲ್ಲಿ 7-8 ಘಟನೆಗಳನ್ನು ನಾವು ಈ ಕ್ಷೇತ್ರದಲ್ಲಿ ಕಂಡಿದ್ದೇವೆ. ವಿಟ್ಲದಲ್ಲಿ ನಡೆದಿರತಕ್ಕಂಥ ಸಹೋದರಿಯರ ಅತ್ಯಾಚಾರದ ಪ್ರಕರಣಗಳು, ಗ್ಯಾಸನ್ನು ಸಪ್ಲೈ ಮಾಡತಕ್ಕಂಥ ವ್ಯಕ್ತಿಯ ಮೇಲೆ ನಡೆದಿರತಕ್ಕಂಥ ಹಲ್ಲೆಗಳು, ಕರ್ನಾಟಕದಲ್ಲಿ ಕೇಸರಿ ಬಟ್ಟೆಯನ್ನು ಹುಟ್ಟಿದ್ದಾರೆ ಅನ್ನತಕ್ಕಂಥ ಒಂದೇ ಒಂದು ಯೋಚನೆಗೋಸ್ಕರ ಅವನ ಮೇಲೆ ನಡೆದಿರತಕ್ಕಂಥ ಹಲ್ಲೆ, ನಿನ್ನೆ ಕಾವಿನಲ್ಲಿ ನಡೆದಿರತಕ್ಕಂಥ ಬ್ಯಾನರ್ಗಳಿಗೆ ಮಸೀದಿಯಿಂದ ಹೋಗತಕ್ಕಂಥ ಸಂದರ್ಭದಲ್ಲಿ ಅಳವಡಿಸಿದಂಥ ಬ್ಯಾನರ್ಗಳಿಗೆ ಕಲ್ಲು ಬಿಸಾಡ್ತಕ್ಕಂಥ ಕೆಲಸ ಕಾರ್ಯ, ನಿನ್ನೆ ಸವಣೂರು ಭಾಗದಲ್ಲಿ ಕೇಸರಿ ಬಟ್ಟೆಯನ್ನು ಧರಿಸ್ತಕ್ಕಂಥ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆತಕ್ಕಂಥ ವಿದ್ಯಮಾನ, ಇವೆಲ್ಲವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದ್ದೇವೆ. ಅನಿವಾರ್ಯವಾದರೆ ಮತ್ತೆ ಸಂಘರ್ಷಕ್ಕೂ ಈ ರೀತಿಯ ಘಟನೆಗಳು ನಡೆದರೆ ಆ ಸಂಘರ್ಷಕ್ಕೂ ಕೂಡ ನಾವು ಸಿದ್ಧರಿದ್ದೇವೆ ಅನ್ನತಕ್ಕಂಥ ವಿಚಾರವನ್ನು ಸ್ಪಷ್ಟತೆಯನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಮುಂದಿನ ಯಾವುದೇ ಘಟನೆಗಳು ಅಹಿತಕರ ಘಟನೆಗಳು ಈ ಕ್ಷೇತ್ರದಲ್ಲಿ ನಡೆದರೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡತಕ್ಕಂಥ ಇಲಾಖೆಗಳೇ ಕಾರಣವಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಯಾವತ್ತೂ ಕೂಡ ನಾವು ಹಿಂದೂ ಸಮಾಜದ ಜೊತೆಗೆ ಇದ್ದೇವೆ. ಹಿಂದೂ ಸಮಾಜದ ಯಾವುದೇ ಕಾರ್ಯಕರ್ತನಿಗೂ ಕೂಡ ಹಲ್ಲೆ ಅಥವಾ ನೋವಾದಂಥ ಸಂದರ್ಭದಲ್ಲಿ ಅವರ ಜೊತೆ ನಿಂತು ನ್ಯಾಯ ಕೊಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮುಂದಿನ ದಿವಸದಲ್ಲಿ ಮಾಡಲಿಕ್ಕಿದ್ದೇವೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾ ಇದ್ದೀವಿ.